ಶವ್ವಾಲ್ ಚಂದ್ರ ತೋರಿ ಬರುವುದರೊಂದಿಗೆ ತಿಂಗಳ ಉಪವಾಸಕ್ಕೆ ಕೊನೆ ಹೇಳಿದ ಮುಸ್ಲಿಂ ಬಾಂಧವರು ಕರಾವಳಿ ಸಹಿತ ದೇಶದ ಎಲ್ಲಾ ಕಡೆ ಈದ್ ಉಲ್ ಫಿತ್ರ್ ಹಬ್ಬವನ್ನ ಆಚರಿಸಿದ್ರು. ಪರಸ್ಪರ ಆಲಿಂಗನ, ಸಾಮೂಹಿಕ ನಮಾಜ್, ಹೊಸ ಬಟ್ಟೆ, ವಿಶೇಷ ಊಟದ ವ್ಯವಸ್ಥೆ ಎಲ್ಲಾ ಕಡೆ ಕಂಡುಬಂತು. ಎಲ್ಲ ಮುಸ್ಲಿಮರು ತಮ್ಮ ಲಾಭಾಂಶದಲ್ಲಿ ಬಡವರಿಗೆ ಪಾಲು ಕೊಡುವುದು ಹಬ್ಬದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಈ ಹಬ್ಬದ ಮುಖ್ಯ ಸಂದೇಶ ಸಹೋದರತ್ವ ಮತ್ತು ಸಮಾನತೆ. ಸೋಮವಾರದ ಈದ್ನ ಉತ್ಸಾಹ ಕರಾವಳಿಯಲ್ಲಿ ಎಲ್ಲಾ ಕಡೆ ಕಂಡುಬಂತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. VNR Gold.